ಮಂಗಳೂರಿನ ಬೊಕ್ಕಪಟ್ಟಣದ ಶ್ರೀ ಬ್ರಹ್ಮಪೊಬ್ಬರಿಯ ಬಂಟ ದೇವಸ್ಥಾನದ ಮೇಲ್ಚಾವಣಿಯ ಉದ್ಘಾಟನಾ ಸಮಾರಂಭ ನಡೆಯಿತು. ಶಾಸಕರಾದ ವೇದವ್ಯಾಸ್ ಕಾಮತ್ ಅವರು ಉದ್ಘಾಟನೆಯನ್ನ ನೆರವೇರಿಸಿದರು. ನಗರದ ಬೊಕ್ಕಪಟ್ಟಣದ ಶ್ರೀ ಬ್ರಹ್ಮಪೊಬ್ಬರಿಯ ಬಂಟ ದೇವಸ್ಥಾನದ ಹೊರವಲಯದಲ್ಲಿ ಶಾಸಕರ ಅನುದಾನದಿಂದ ನೂತನವಾಗಿ ಮೇಲ್ಚಾವಣಿಯನ್ನ ನಿರ್ಮಿಸಲಾಗಿತ್ತು. ಅದರ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ವೇದವ್ಯಾಸ್ ಕಾಮತ್ ಅವರು ರಿಬ್ಬನ್ ಕತ್ತರಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಇಲ್ಲಿನ ದೇವಸ್ಥಾನದ ಹೊರವಲಯದಲ್ಲಿ ಮೇಲ್ಚಾವಣಿ ನಿರ್ಮಾಣ ಮಾಡಬೇಕು ಎನ್ನುವ ಬೇಡಿಕೆ ಸುಮಾರು ವರ್ಷಗಳಿಂದ ಇತ್ತು. ಆದರೆ ಕೋವಿಡ್ ಕಾರಣದಿಂದ ವಿಳಂಬವಾಯಿತು. ಈಗ ಶ್ರೀ ಬ್ರಹ್ಮಪೊಬ್ಬರಿಯ ಬಂಟ ದೈವಗಳ ಅನುಗ್ರಹದಿಂದ ಸುಂದರವಾದ ಮೇಲ್ಚಾವಣಿ ನಿರ್ಮಾಣವಾಗಿದೆ. ಇನ್ನು ಈ ಪರಿಸರದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳು ಆಗಬೇಕಿದೆ. ಅದಕ್ಕೆ ಜನಸಾಮಾನ್ಯರ ಸಹಕಾರ ಅಗತ್ಯ ಎಂದು ಹೇಳಿದರು. ಪ್ರಾಮಾಣಿಕ ಪ್ರಯತ್ನ ಮಾಡ್ತದೆ ಆಯ್ನಾದ ಜನಗಳ ಪ್ರಯತ್ನ ಅಕಲ್ನ ಬೇಳೆನ ಮಲ್ಪಡು ಅಂದು ಪನ್ಪುಣ ದೃಷ್ಟಿ ಪ್ರಯತ್ನ ಮಲ್ಪಡು ಐಟು ಪೂರೈರಲ್ಲ ಆಪುಜಿ ಕೆಲವರನ್ನ ಆಪುಡು ಕೆಲವರನ್ನ ಆಪುಡು ಅಂಚಾದ ಆಯ್ನಾಥ ಬೇಳೆ ಯಶಸ್ವಿಯಾದ ಮಲ್ಪಡು ಕೆಲವು ಜನ ಮನಸ್ಸಿಗೆ ತೋಜುಂಡು ಮತ್ತು ಬೇಳೆ ಅವೊಂದುಂಡು ಹಣಲ ಎನ್ನ ಇಲ್ಲದ ಬಲಿತ ಬೇಳೆ ಆತಿದ್ದಿ ಅಂಚಿಂಚಿದ ಬೇಳೆ ಆತಿದ್ದಿ ಅಂದು ಕೆಲವು ಮನಸ್ಸು ಉಪ್ಪುಂಡು ಹಣಲ ನಾನಾ ರೀತಿಯ ಅಡಕು ದೊಡಕು ಉಪ್ಪುಂಡು ಎಂಗ್ಲಿಗೆ ಭಾರಿ ಸಮಸ್ಯೆ ಆಪನ ಹೂ ಪಂಡ ಜನಗಳು ಬತ್ತು ಕೇನ್ನಾಗ ಕೆಲವು ಮಲ್ಪರೆ ಆಪುಂಡು ಕೆಲವು ಮಲ್ಪರೆ ಆಪುಜಿ ಕೆಲವು ಅಂಚಿಲ ನಮ್ಮಕ್ಕಳಪ್ಪುನು ಇಂಚಿಲ ನಮ್ಮಕ್ಕಳಪ್ಪುನು ಅಂಚಿಲ ನಮ್ಮಕ್ಕಳಪ್ಪುನು ಇಂಚಿಲ ನಮ್ಮಕ್ಕಳಪ್ಪುನು ಬಂಡ ಈ ಮೆತ್ತ ಇಲ್ಲದ ಇಲ್ಲ ನಮ್ಮ ಏನೇ ಆ ಮೆತ್ತ ಇಲ್ಲದ ನಮ್ಮಲ್ಲ. ಉರ್ವ ಮಾರಿಯಮ್ಮ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದ ದೇವಾನಂದ ಗುಜರಾನ್ ಪೋಳೂರು ಮಾತನಾಡಿ, ದೈವದ ಅನುಗ್ರಹದಿಂದ ದೇವಸ್ಥಾನವು ಹಂತ ಹಂತವಾಗಿ ಅಭಿವೃದ್ಧಿ ಕಂಡಿದೆ. ಇದರ ಹಿಂದೆ ಅನೇಕ ದಾನಿಗಳ ಮತ್ತು ಸಮಾಜದ ಬಂಧುಗಳ ಸಹಕಾರ ಇದೆ. ಇನ್ನು ಮುಂದೆಯೂ ದೇವಸ್ಥಾನದ ಜೊತೆಗೆ ನಮ್ಮ ಸಮಾಜ ಮತ್ತು ಊರು ಅಭಿವೃದ್ಧಿ ಕಾಣಬೇಕು ಎಂದು ಹೇಳಿದರು. ಈ ಕ್ಷೇತ್ರದ ಅಭಿವೃದ್ಧಿದ ಒಂಜಿ ನೆನಪು ಒಂದು ನಮ್ಮ 4 ಗ್ರಾಮದಕ್ಕಲು ಅಧ್ಯಕ್ಷ ಸ್ಥಾನನು ಜೀರ್ಣೋದ್ಧಾರದ ಅಧ್ಯಕ್ಷ ಸ್ಥಾನನು ಎಂಕು ಕೊರಿಯೇವೆ. ಅವೇ ರೀತಿ ಎಂಗೆಲ್ಲ ಈ ಗ್ರಾಮದ ಬೊಕ್ಕಪಟ್ಟಣ ಗ್ರಾಮದ ವಿಠ್ಠಲ್ ಕರ್ಕರ್ರಿಗೆ ಗೌರವ ಅಧ್ಯಕ್ಷ ಸ್ಥಾನ ಕೊಡ್ದು ನಿಖಲು ಈ ಜೀರ್ಣೋದ್ಧಾರ ಕೆಲಸನು ಮಲ್ಪೊಡು ಬಂಪಿನ ಒಂಜಿ ಅನುಮತಿನ ಕೊರಿಯೇವೆ. ಆ ಸಂದರ್ಭಡು ಒಂಜಿ ಎಂಕಲ ನಿತ್ಯ ಹಿರಿಯಾರುಳ್ಳಿ ನಾರಾಯಣ್ ಬೋಳಾರು ಅಂಚೆನೇನಿ ಎಂಗಳೊಟ್ಟಿಗೆ ಇತ್ತಿನ 2 ಜನ ಸ್ವರ್ಗಸ್ಥರಾತೇರಿ ಇನಿ ರತ್ನಾಕರ್ ಪುತ್ರನ್ ನೆನಪು ದಾಯಿಗೆ ಮಲ್ಪಡು ಬಣ್ಣಗ ಎಂಗಳೊಟ್ಟಿಗೆ ಈ ಕ್ಷೇತ್ರದ ಅಭಿವೃದ್ಧಿಗೆ ಒಂದು ಜೀರ್ಣೋದ್ಧಾರಗೂ ಜಿಂಜ ಭಂಗ ಬೈದೇರಿ. ಇದೇ ವೇಳೆ ದೈವಸ್ಥಾನದ ಅಭಿವೃದ್ಧಿಗೆ ಶ್ರಮಿಸಿದ ಹಾಗೂ ಮೊಗವೀರ ಸಮಾಜದಲ್ಲಿ ಸಾಧನೆಯನ್ನ ಮಾಡಿದ ಹಿರಿಯರನ್ನ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಪಾಲಿಕೆಯ ಸದಸ್ಯರಾದ ಜಗದೀಶ್ ಶೆಟ್ಟಿ ಬೋಳೂರು, ಏಳುಪಟ್ನ ಮೊಗವೀರ ಸಂಯುಕ್ತ ಸಭಾ ಕದ್ರಿ ಮಂಗಳೂರು ಇದರ ಅಧ್ಯಕ್ಷರಾದ ಸುಭಾಷ್ ಚಂದ್ರ ಕಾಂಚನ್, ಏಳುಪಟ್ನ ಮೊಗವೀರ ಸಂಯುಕ್ತ ಸಭಾದ ಉರ್ವ ಮಂಗಳೂರು ಇದರ ಅಧ್ಯಕ್ಷರಾದ ಗೌತಮ್ ಸಾಲ್ಯಾನ್ ಕೋಡಿಕಲ್, ಬೊಕ್ಕಪಟ್ಟಣದ ಶ್ರೀ ಬ್ರಹ್ಮಪೊಬ್ಬರಿಯ ಬಂಟ ದೇವಸ್ಥಾನದ ಅಧ್ಯಕ್ಷರಾದ ಲೋಕೇಶ್ ಸುವರ್ಣ, ಬೊಕ್ಕಪಟ್ಟಣದ ಶ್ರೀ ಬ್ರಹ್ಮಪೊಬ್ಬರಿಯ ಬಂಟ ದೇವಸ್ಥಾನದ ಮಾಜಿ ಅಧ್ಯಕ್ಷರಾದ ಆರ್ಪಿ ಬೋಳಾರ್ ಸೇರಿದಂತೆ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಪವನ್ ಕಾಜಿಮಡ್ಕ, ವಿ4 ನ್ಯೂಸ್, ಮಂಗಳೂರು.